ಮಾತೆಲ್ಲ ಸೇರೊಂದು ವಿಶೇಷమైన ಪೂಜೆ ನಿತ್ಯ ನಡಪಡುವ ನಿತ್ಯನೇ ನೀರೊಂದು ಕೂಡ ಪೂಜೆ ಮಾಡಿದಾಗ ಆರತಿ ಮಾಡ್ತಾ ಪೂಜೆ ಮೆಚ್ಚೋಗು ನಮ್ಮ ನಿತ್ಯವಾಗಿ ರೈತ ಪಂಚಿ ಸಂಪರ್ಕ ಎಲ್ಲ ಪೂಜೆ ಮಾಡಬೇರೆ ಅಂಚಿನ ಪೂಜೆ ಮಾಡ್ಕೊಡೋ ಮಾಡಿದ್ದು ಮಾತೆಲ್ಲ ಸೇರಲು ಹೋಗು ಕೂಡ ಹಸಿರು ಬರೆ ಕಾಣಿಗಳು ರೀತಿಯಲ್ಲಿ ಹೋಗಿ ಪೂಜೆನ ಮಾತೆಲ್ಲ ಮಾಡ್ತಾರೆ ಆ ಮಂತ್ರನ ಸೇವೆನ ಸ್ವೀಕಾರ ಮತ್ತೊಂದು ಮಾತೆರೆಗಳ ಇಟ್ಟೆಕೊಂಡು ಬರಡೆ ಇನ್ನು ಸರ್ಕಾರ നല്ല ನಾಡು ನಡಪಡೆ ಗೋ ಅಪ್ಪನ ಸೇವಂತರ ಕೂಡ ಯೋಗ್ಯತೆ ಮಾತೆರೆಗಳ ಕಡೆ ಗೋ ಪೂಜೆ ಪೂರ್ಣ ಮಾತೆರೆಗಳ ದೇವಡೆ ಮಾತಾ ಯೋಗ್ಯತೆ ಗೋ ಅಪ್ಪನ ಶಾಂತದ ಅಂಚಿನೆ ಗೋ ಅಪ್ಪನ ಪೂರ್ಣ ಲಕ್ಷಣ ಮಂತ್ರ ಕೂಡ ಯೋಗ್ಯತೆ ಇಡೀ ಮಾತೆಲ್ಲ ಸೇರಲು ಹೆಣ್ಣಾಂತ ಬಂದ ನಮ್ಮ ಅವರಿಗೆ ಒಂದು ಮಂತ್ರ ಗೋ ಪೂಜೆನ ದಿವಾಂತರ ಗೋಪಾಲ ದೇವರೇ ಸ್ವೀಕಾರ ಮಾಡಿಕೊಡು ಮುಂಚೆ ಸ್ವೀಕಾರ ಮಾಡಿಕೊಡು ಅಪ್ಪೆ ಗೋಮಾತೆ ಸ್ವೀಕಾರ ಮಾಡಿಕೊಡು ನನಗಿಲ್ಲ ನಮ್ಮನ್ನು ಸಾಂಗ್ಕೊಡು ಅಂಜನೆ ಅಪ್ಪನ ಸಾಂಗ್ಯರ ಕೊಡ ಯೋಗ್ಯತೆ ನಮ್ಗೆ ಕೊಟ್ಟು ರಕ್ಷಣೆ ಮಾಡಿಕೊಡು ಅನ್ನೋದು ಜಗನ್ಮರ ಶ್ರೇಷ್ಠವಾದ ಗೋಮಾತೆಯನ ಗೋಮಾತೆಲ್ಲ ಅಂಜನೆ ದೇವತೆನ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಸ್ವೀಕಾರ ಮಾಡಿಕೊಡು ಪಡಿತ ಮಾತ್ರ ಎಲ್ಲ ಏಕ ಮನಸ್ಸಿದೆ ಅಪ್ಪನ ಪ್ರಾರ್ಥನೆ ಗೋಮಾತಾಯೇ ನಮಃ ಯಜಮಾನೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಪಜೀರ್ ಗ್ರಾಮದಲ್ಲಿ ಗೋವನಿತಾಶ್ರಮವಾದ ಮೆರವಣಿಗೆಯ ಮುಖಾಂತರ ಈ ಗೋಶಾಲೆಗೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ತಂದುಕೊಡುವ ಮುಖಾಂತರ ಈ ಪಜೀರ್ ಗ್ರಾಮವನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎತ್ತಿ ತೋರಿಸುವಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮಾಡಿದೆ ಅನ್ನೋದಕ್ಕೆ ನಾನು ಪ್ರಥಮತವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಿಜವಾಗಿ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯರೇ, ನಿಜವಾಗಿ ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಗೋಶಾಲೆ ಗೋ ಪೂಜೆಯನ್ನು ನಾವು ದೀಪಾವಳಿಯ ಸಂದರ್ಭದಲ್ಲಿ ಮನೆಯಲ್ಲಿ ಅಥವಾ ಯಾರ ಮನೆಯಲ್ಲಿ ದನ ಕರುಗಳಿದೆ ಅವರ ಪೂಜೆ ಮಾಡುವಂಥದ್ದು ವಾಡಿಕೆ. ಈ ಸಲ ಎಲ್ಲ ಮಂದಿರಗಳಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ನಮಗೆಲ್ಲ ಹೇಳಿದರು. ನಾವು ಅದನ್ನು ಮಾಡಿಕೊಂಡು ಬಂದಿರುವಂಥದ್ದು ಮತ್ತು ಈ ಒಂದು ಮಳೆ ಬಾರದಿದ್ದರೆ, ಮಳೆ ಶಿವಾನಂದನ ಹೇಳಿದಾಗೆ ಇದೊಂದು ಶುಭ ಲಕ್ಷಣ ಆಗಿರ್ಬೋದು. ಆದರೆ ಈ ಮಳೆ ಅಕಸ್ಮಾತ್ ಇಲ್ಲದಿದ್ದರೆ, ಒಂದು ಸ್ವಲ್ಪ ಕಡಿಮೆ ಆಗ್ತಿದ್ರೆ ಈ ಉಳ್ಳಾಲ ಭಾಗದಲ್ಲಿ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಲೇ ಇಲ್ಲ ಎನ್ನುವ ರೀತಿಯಲ್ಲಿ ನನಗೆ ಆಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಈ ಒಂದು ಗೋವನಿತಾಶ್ರಮದ ಹೆಸರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಆದರೆ ಗೋವಿನ ಹೆಸರಿನಲ್ಲಿ ಇಡೀ ಜಿಲ್ಲೆಯ ಜನ ಈಗ ಪಜೀರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರಂತ ನಾನು ತಿಳ್ಕೊಳ್ಳಿಲ್ಲ. ತುಂಬ ಸಂತೋಷ ಆಯಿತು. ನಮ್ಮ ಈ ಪಜೀರ್ ಗೋಶಾಲೆ ಅತ್ಯಂತ ಯಶಸ್ವಿಯಾಗಿ ಮುಂದೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟಂಥ ಈ ಒಂದು ಟ್ರಸ್ಟಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದ ಕೃಷ್ಣಮೂರ್ತಿ ಅವರಿಗೆ, ರವೀಂದ್ರ ಶೆಟ್ಟಿ ಉಳಿದೊಟ್ಟ ಅವರಿಗೆ, ನಮ್ಮ ಚಂದ್ರರಾಜ್ ಪಂಡಿತ್ ಹೌಸ್ ಅವರಿಗೆ, ನಮ್ಮ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಜಿಲ್ಲಾ ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ನಮ್ಮ ಗೋಪಾಲ್ ಕುತ್ತರ್ ಅವರು, ಅದೇ ರೀತಿ ನಮ್ಮ ಆತ್ಮೀಯ ಮಾರ್ಗದರ್ಶಕರಾದ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ತಂತ್ರಿಯವರಿಗೆ ಗೌರವಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನಿಮ್ಗೆಲ್ಲರಿಗೂ ವಂದಿಸಿ ಶುಭವನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವ ಹಿಂದೂ ಪರಿಷತ್ ಕಿ, ಬಜರಂಗ ದಳ ಕಿ. ಗೋವನಿತಾಶ್ರಯ ಟ್ರಸ್ಟ್ ರಿಜಿಸ್ಟರ್ಡ್ನ ಪಜೀರು. ಹಾಗಾಗಿ ಇಲ್ಲಿ ಗೋಮಾತೆಯ ಸೇವೆ ಅನ್ನುವಂಥದ್ದು ಬಹಳ ನಮ್ಮ ಹಿಂದೂಗಳಿಗೆ ಧಾರ್ಮಿಕವಾಗಿರುವಂತಹ ಬಹಳ ಪ್ರಮುಖವಾದಂಥ ಒಂದು ಪೂಜೆ. ಆ ಪೂಜೆಯನ್ನು ಇವತ್ತು ಗೋವುಗಳಿಗೆ ಗ್ರಾಸ ನೀಡುವ ಮೂಲಕವಾಗಿ ವರ್ಷ ಪೂರ್ತಿ ಅದರ ಸೇವೆಯನ್ನು ಮಾಡಬೇಕು. ಕೇವಲ ಗೋಪೂಜೆಯನ್ನು ಮಾತ್ರ, ಗೋವಿನ ಪೂಜೆಯನ್ನು ಮಾಡದೆ ವರ್ಷ ಪೂರ್ತಿಯಾಗಿ ಅದರ ಸೇವೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರ ಸಹಕಾರದೊಂದಿಗೆ ನಡೆಯಿತು. ಆದರೆ ಕೆಲವೊಂದು ಈ ಮಳೆಯ ಕಾರಣದಿಂದಾಗಿ ಮಾತ್ರ ನಮ್ಮ ಕಾರ್ಯಕರ್ತರ ಉತ್ಸಾಹ ಎಲ್ಲೂ ಕುಂದಲಿಲ್ಲ. ಆದರೆ ಮೆರವಣಿಗೆ ಸ್ವಲ್ಪ ತೊಂದರೆಯನ್ನುಂಟು ಮಾಡಿದೆ ಅಷ್ಟು ಬಿಟ್ಟರೆ, ಅದು ಕೂಡ ನಾವು ಏನು ತಿಳ್ಕೊಳ್ಬೇಕಂತ ಕೇಳಿದರೆ ವರುಣನ ಆಶೀರ್ವಾದ ಆಗಿದೆ ಅಂತ ಕೂಡ ನಾವು ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಗೋಮಾತೆಯ ಪೂಜೆಗೆ ವರುಣನ ಆಶೀರ್ವಾದ ಸಿಕ್ಕಿದೆ. ಹಾಗಾಗಿ ಇವತ್ತು ಮಾಡಿದಂಥ ಈ ಪೂಜೆ ಖಂಡಿತವಾಗಿಯೂ ಗೋಮಾತೆ ಸ್ವೀಕರಿಸಿದಾಳೆ ಅನ್ನೋದಕ್ಕೆ ಸಾಕ್ಷಿ ಎಂಬಂಥ ರೀತಿಯಲ್ಲಿ ಇವತ್ತು ವರುಣನ ಒಂದು ಮಳೆ ಹನಿಯಾಗಿದೆ. ಹಾಗಾಗಿ ಇವತ್ತು ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳು ಬಹಳ
ಯಶಸ್ವಿಯಾಗಿ ಕಾರ್ಯಕರ್ತರ ಹುರುಪಿನೊಂದಿಗೆ ಇವತ್ತು ನಡೆದಿದೆ. ಇನ್ನು ಮುಂದೆ ಕೂಡ ನಮ್ಮ ಸಂಘಟನೆಯ ಶಕ್ತಿ ಎಲ್ಲಿವರೆಗೆ ಇದೆ ಅಂತ ನಾವು ಇವತ್ತು ತೋರಿಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಆ ಗೋಮಾತೆಯ ಸೇವೆ ಮಾಡುವ ಮೂಲಕವಾಗಿ, ಗೋಮಾತೆಗೆ ಮತ್ತು ರಕ್ಷಣೆಯನ್ನು ಮಾಡುವ ಮೂಲಕವಾಗಿ ನಾವೆಲ್ಲರೂ ಒಟ್ಟಾಗಿ ಗೋಮಾತೆಯ ಪೂಜೆಯನ್ನು ಮಾಡೋಣ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತು ಬಂದಂಥ ಎಲ್ಲ ಕಾರ್ಯಕರ್ತರನ್ನು ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಇದು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಗೋಮಾತೆ ಬಹಳ ಒಳ್ಳೆಯ ರೀತಿಯಲ್ಲಿ ಗೋಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಂತ್ರಿವರಿಯರು ಬಹಳ ಉತ್ತಮವಾದ ರೀತಿಯಲ್ಲಿ ಗೋಮಾತೆಯ ಒಂದು ಪವಿತ್ರತೆಯನ್ನು ತಿಳಿಸಿದ್ರು. ನಿಜವಾಗಿಯೂ ಕೂಡ ನಮ್ಮ ಹಿಂದೂ ಬಾಂಧವರಿಗೆ ಗೋಮಾತೆಗೆ ಮಿಗಿಲಾದ ಮಾತೆ ಇಲ್ಲ ಅಂತ ನಾವೆಲ್ಲರೂ ಕೂಡ ತಿಳ್ಕೊಂಡವರು. ಯಾಕೆ ಅಂತ ಹೇಳಿದ್ರೆ ತಾಯಿಗೆ ನಮ್ಮ ಕನ್ಯಕಾಣ ದೇವರಾದ್ರೂ ಕೂಡ ತಾಯಿಯ ಆ ಒಂದು ಹಾಲನ್ನು ನಾವೇನು ಚಿಕ್ಕ ಮಗುವಾಗಿರ್ತಕ್ಕಂಥ ಕುಡಿದ್ರೆ ಗೋಮಾತೆಯ ಹಾಲನ್ನು ನಮ್ಮ ಜೀವನ ಪೂರ್ತಿ ನಾವು ಅದನ್ನು ಸೇವಿಸುವಂತ ಒಂದು ಈ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾಗಿ ಗೋಮಾತೆಗೆ ಇವತ್ತು ನಾವೇನು ಸೇರಿದ್ದೇವೆ. ನಾವೆಲ್ಲರೂ ಕೂಡ ಇವತ್ತು ನಾನು ಆ ದೇರ್ಲಕಟ್ಟೆಯಿಂದ ಈ ಕಡೆ ಬರುವಾಗ ಆ ಮೆರವಣಿಗೆಯಲ್ಲಿ ಬಂದಾಗ ಆ ಮಳೆಗೆ ಒದ್ದೆಯಾಗಿಂತ ಬೈಹುಲ್ಲನ್ನು ನೋಡಿದೆ. ನಿಜವಾಗಿಯೂ ಇದೊಂದು ಬಹಳ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಸುಮಾರು 400 ಗೋವುಗಳು ಈ ಒಂದು ಗೋವನಿತಾಶ್ರಯದಲ್ಲಿ ಬಂದು ಅದನ್ನು ಸಾಕಿ ಸಲಹುವಂತ ಒಂದು ಕೆಲಸವನ್ನ ನಾವು ನೋಡ್ತೀವಿ. ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದು ಬರ್ತಕ್ಕಂಥ ದಿನಗಳಲ್ಲಿ ಆ ಗೋವಿಗೆ ಏನು ನಾವು ಹಸಿವನ್ನ ಅಥವಾ ಮೇವನ್ನ ಕೊಡುವಂತ ಕೆಲಸವು ನಮ್ಮೆಲ್ಲರಿಂದಲೂ ಕೂಡ ಆಗಬೇಕಾಗಿದೆ. ಆದಾಗ ಆ ಗೋಮಾತೆ ಸಂತೃಪ್ತಿಗೊಂಡು ಇಡೀ ನಮ್ಮ ಜನಸಂಖ್ಯಕ್ಕೆ ಒಳ್ಳೆಯದಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳುತ್ತಾ, ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಗೋವನಿತಾಶ್ರಯದಲ್ಲಿ ನಡೆತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಕೂಡ ಸರ್ವ ರೀತಿಯಲ್ಲಿ ಪಾಲ್ಗೊಂಡು ತನು ಬನ ಧನದ ರೀತಿಯಲ್ಲಿ ಸಹಕರಿಸುವ ಅಂತ ಹೇಳುತ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಂದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಶುಭಾಶಯಗಳು. ಒಂದು ವಿಶೇಷ ಕಂಡ ಮೂರು ದೇವಸ್ಥಾನಕ್ಕೆ ಪೋಂದಿನ ಕುಲ ಏರ್ಲ ಒಪ್ಪಾಯರು, ದೇವರಿಗೆ ಕೈ ಮುಗಿಯನ್ನ ಕುಲ ಏರ್ಲ ಒಪ್ಪಾಯರು. ಅಲ್ಲ ದೇವಸ್ಥಾನಕ್ಕೆ ಪೋನಾಗ ಇಲ್ಲದ ದೇವರನ್ನ ಪೂಜೆ ಮಲ್ಪುನಾಗ ಎಂಕ್ಲೆಗೆ ಗೋ ಸಂಪತ್ತದ ಒಂಜಿ ವ್ಯವಸ್ಥೆ ಎಂಕ್ಲೆಗೆ ಇಜ್ಜಿನ ಪೂಜೆನೇ ಪೂರ್ಣ ಆಪುಚಿ. ಆ ಪೂಜೆ ಅಪೂರ್ಣ ಐಕೆ ಪ್ರಕೃತಿ ದತ್ತವಾದ ಇನಿ ಈ ಗೋವನೀತಾಶ್ರಮದ ಒಂಜಿ ಸಂಪತ್ತು ಬಣದ ಕೊರ್ಪೇರು ಅರ್ಕ ಗೋಮೂತ್ರ ಒಂಜಿ ಗೋಮಯ ಈ ರಡ್ಡು ವ್ಯವಸ್ಥೆ ಇಜ್ಜಿಂಡ ಪೂಜೆ ಅಪೂರ್ಣ ಏರಿನಾಗ ಬಂತೀರಿ ಎಂಗುಲ್ಲ ಅವು ಕರ್ತವ್ಯ ಮಲ್ತೊಂದುಲ್ಲ. ಆ ಇರಾದೇಡು ಇನಿ ಪರ್ಬದ ಸಂದರ್ಭಡ್ ಒಂಜಿ ತಾಲೂಕುದ ಉಲಯದ ಒಂಜಿ ಎಡ್ಡೆ ಚಿಂತನೆ ಲೇಪಂಡ ಇನಿ ಖಾಲಿ ಈ ತಾಲೂಕು ಮಾತ್ರ ಕುಡ್ಲದ ಮಂಗಳೂರು ತಾಲೂಕು ಮಾತ್ರ ಆತಂದು, ಜಿಲ್ಲೆದ ಎಣ್ಮ ತಾಲೂಕುಡ್ಲ ಮಾತ್ರ ಆತು, ನಮ್ಮ ಮುಪ್ಪ ಜಿಲ್ಲೆದ ಮಾತಾ ತಾಲೂಕುಡ್ಲ ಆಂಡ ನಮ್ಮ ಗೋ ಸಂಪತ್ತಿಗೆ ವೈಕಲ ಬರಗಾಲ ಬರಂದು ಆ ವಿಷಯ ನಮ್ಮ ಕುಡ್ಲರ್ದೆ ಮಾದರಿಯಾದ ಪ್ರಚಾರ ಹುಡುಗು ಈ ಮೂಲಕ ನಮ್ಮ ರಾಜಕೀಯ ನೇತೃತ್ವದ ವಿನಂತಿ ಮಂತೊಂಡು ಈ ವ್ಯವಸ್ಥೆ ಪರಿಪೂರ್ಣವಾಗಿ ಕಾರಣೀಕರ್ತ ನಿಕುಲ ಮಾತ್ರ ಶ್ರಮ ಐಕ್ಯ ಬಂದರೆ ಶ್ರಮ ಏವ ಜಯ ತೇಂದು ಇನಿ ಜಯಸಾರಿ ಸಾಹೇಬ ಅನುಗ್ರಹ ಮಲ್ತೆ ಕಂಡ ಗೋಗ್ರಾಸ ಕೊರ್ನಾಗ ಮನ ನಮ್ಮ ಪಂಡಿತರು ಬಂದಿರು ಪಂಡಿತ ಬರ್ಸ ಬರೋಂದುಂಡು ನಮ್ಮ ಮಂತ್ರದಂಡು ಎಂಜನಗಂಡ ಸಂಪ್ರೇಷ್ಟಂ ಧನಪುಪಯಂ ಸಮಾಕರಮಸ್ಪಭ್ಯಂ ದತ್ತಂ ವರ್ಣಚ್ಚ ಮನ್ಯು ಹೊಂದು ಒಬ್ಬೇ ಒಂದು ಪೂಜೆ ಮಲ್ಪಣಗ ವರುಣೋದೇವನ ಕೃಪೆ ಇಜ್ಜಿನ ಪೂಜೆ ಅಪೂರ್ಣಗೆ ವರುಣನ ಕೃಪೆನೆ ನಂಗೆ ಬೈತಂಡು ಅವರ ಇಡಪನ್ನಾಗ ಗೋ ಸಂಪತ್ತು ಪರಿಶುದ್ಧವಾದ ಬೈತಂಡು ಅನ್ನ ಹೇಳಿದ್ರ ಇಂಚತನ ಗೋ ಸಂಪತ್ತಿಗೆ ನೀವು ಮಾತ್ರ ಕೈ ಜೋಡಿಸ ಹಿಡಿದವರ ಇನ್ನಿತ ಕಾರ್ಯ ಯಶಸ್ವಿ ಆತಂಡು ಈ ಕಾರ್ಯಕ್ರಮ ನಮ್ಮ ಮಂಗಳೂರು ತಾಲೂಕು ಮಾತ್ರ ಆತು, ಜಿಲ್ಲೆದ ಮಾತಾ ತಾಲೂಕು ಯಶಸ್ವಿ ಆಪಲೆಕ್ಕ ನಮ್ಮ ಮಾತಿನ ಪ್ರಯತ್ನ ನಿಗುಲ ಮಾತಿನ ಧ್ಯೇಯ ಈ ವ್ಯವಸ್ಥೆಗೆ ನಿಗುಲ ಸಹಕಾರ ಕೊಡ್ದು ನನ್ನ ದುಂಬಗಲ ಒಂದು ಕೇವಲ ದೀಪಾವಳಿದ ಪರ್ಬಾಗ ಮಾತ್ರ ಅಂಡಿ ಕುಡಂಜಿ ಪರ್ವ ಏನು ಕೊಡೊಂದಿಲ್ಲ ಯುಗಾದಿದ ಪರ್ವತ ಅನ್ನೋ ಒಂಜಿ ಮಲ್ಪುನ ವ್ಯವಸ್ಥೆ ಮಲ್ತಿನ ಅಂಡ ಗೋ ಸಂಪತ್ತಿಗೆ ಓಲ ಬರಗಾಲ ಬರಂದು ఆయన ఎదురా నెక్కి నిక్కలే మాತೆಲ್ಲ ಸಹಕಾರ ಕೊರ್ನೆಕ್ಕೆ ಆ ಗೋಪಾಲಕೃಷ್ಣ ದೇವರ ಪೂರ್ಣ ಅನುಗ್ರಹ ನನಗೆ ಮಾತೆಲ್ಲ ಎತ್ತದು ಇಂಚತನ ಸತ್ಕಾರ ಮಲ್ಪಣ ಮೂಲ ಬೆನ್ಪುಣ ಒಡನಾಟ ಅಡಿತನ ಬೆನ್ಪುಣ ಅಕಲೆಗೆ
ಅದೇ ಆಡಳಿತ ಸಮಿತಿ ಮಾತ್ರೆಗಳ ದೇವತಾನುಗ್ರಹ ಮೂಲಕ ದೇವತಾ ಪ್ರೇರಣೆ ಸಮಾಜದ ನಡೆದು ಜಾಸ್ತಿ ಸೇವೆ ಮಾಡ್ಕೊಂಡು ಯೋಗ್ಯ ಭಾಗ್ಯ ಕೊರಡು ಮಾಡಿದು ಎನ್ನ ಕ್ಷೇತ್ರ ಮೂಲ ಪೊಳಲಿ ರಾಜರೇಶ ಅನುಗ್ರಹ ಮಾಡ್ಕೊಂಡು ಮಾಡಿದು ಭಕ್ತಿಯನ್ನು ನಟೋಣವೆ ಅಡಿದಾವರಿಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ನಮ್ಮೆಲ್ಲರಿಂದ ಪೂಜಿಸಲ್ಪಟ್ಟಂತಹ ನಿತ್ಯ ನಾವು ಇಲ್ಲಿ ಅವಳ ಪೋಷಣೆ ಮಾಡತಕ್ಕಂಥ ಆ ಗೋಮಾತೆಯ ಅಡಿದಾವರಿಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇಲ್ಲಿರತಕ್ಕಂತಹ ಇಂದಿನ ಈ ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಮುಂಭಾಗದಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮ ಸಮಾಜದ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ವಿಶೇಷವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರೇ, ಹಾಗೆ ಮಾಧ್ಯಮದ ಬಂಧುಗಳೇ, ಬಹಳ ವಿಶೇಷವಾದಂತಹ ಒಂದು ಸಂದರ್ಭ. ಪ್ರಪ್ರಥಮವಾಗಿ ನಮ್ಮ ಗೋವನಿತಾಶ್ರಯ ಟ್ರಸ್ಟಿನಲ್ಲಿ ಇಡೀ ನಮ್ಮ ಸಮಾಜದ ಬಂಧುಗಳು ಒಂದು ಸಮ್ಮಿಲನ ಆಗುವುದರ ಮೂಲಕ ಆ ತಾಯಿಗೆ ಗೌರವಾರ್ಪಣೆಯನ್ನು ಮಾಡತಕ್ಕಂಥ ಒಂದು ಸಂದರ್ಭವನ್ನು ನೋಡತಕ್ಕಂಥ ಸಂತೋಷದ ಕ್ಷಣ. ಆಲೋಚನೆಯನ್ನು ಮಾಡಬೇಕು. ಸುಮಾರು ಒಂದು 25 ವರ್ಷಗಳ ಹಿಂದಿನ ಹೋರಾಟ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಆಲೋಚನೆ ಮಾಡಿತ್ತು. ಈ ದೇಶದಲ್ಲಿ ಗೋ ಸಂಪತ್ತು ನಶಿಸ್ತಾ ಇದೆ, ಅಕ್ರಮ ಗೋ ಸಾಗಾಟ ನಡೀತಾ ಇದೆ, ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಬೇಕು ಅನ್ನುವುದನ್ನು ಆಲೋಚಿಸಿದಾಗ ಪ್ರಪ್ರಥಮವಾಗಿ ಅದು ಪ್ರಾರಂಭಿಸಿದ್ದು ಮಂಗಳೂರಿನಲ್ಲಿ. ಆ ಮಂಗಳೂರಿನಲ್ಲಿ ಪ್ರಾರಂಭವಾದ ಸಂಕೇತವಾಗಿ ಗೋ ಸಂರಕ್ಷಣೆಗೋಸ್ಕರವಾಗಿ ನಾವು ಗೋಶಾಲೆಯನ್ನು ಕೂಡ ತೆರೆಯಬೇಕಾದಂಥ ಪ್ರಮೇಯ ಬಂತು. ಅದಕ್ಕೋಸ್ಕರ ಸುಮಾರು 21 ವರ್ಷದಿಂದ ಗೋಶಾಲೆಯನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೊಂದು ಭಾಗವನ್ನು ಕೂಡ ನೆನಪಿಡಬೇಕು. ನಮ್ಮ ತಾಯಂದಿರು ಹೇಳಿದರೆ ಯಾವುದೇ ರೀತಿಯ ತೊಂದರೆಗಳು ಅಥವಾ ತೊಂದರೆಗೊಳಗಾದಾಗ, ಅವರು ಅಶಕ್ತರಾದಾಗ ಅವರನ್ನು ಸಂರಕ್ಷಿಸಬೇಕು ಅನ್ನೋ ದೃಷ್ಟಿಯಿಂದ ಗೋ ವನಿತಾಶ್ರಯ, ವನಿತೆಯರಿಗೂ ಆಶ್ರಯ ಕೊಟ್ಟರು. ಯಾಕೆಂದರೆ ನಮಗೆ ಗೊತ್ತಿದೆ ಗೋಮಾತೆಯನ್ನು ಎಷ್ಟು ಪೂಜನೀಯ ಸ್ಥಾನದಲ್ಲಿ ಕಾಣುತ್ತೇವೋ ಹಾಗೆ ನಮ್ಮ ತಾಯಂದಿರಿಗೂ ಕೂಡ ನಾವು ನಮ್ಮ ಸಮಾಜದಲ್ಲಿ ವಿಶೇಷವಾದಂಥ ಗೌರವದ ಸ್ಥಾನವನ್ನು ಕೊಡ್ತೇವೆ ಅನ್ನೋದನ್ನು ಕೂಡ ಕಲ್ಪಿಸಿಕೊಂಡು ಈ ಗೋವನಿತಾಶ್ರಯ ಟ್ರಸ್ಟನ್ನು ನಡೆಸಿತು. ನಮಗೆ ಗೊತ್ತಿರಬೇಕು, ನಿರಂತರವಾಗಿ 400-450 ಗೋವುಗಳ ಸಂರಕ್ಷಣೆ ಜೊತೆಗೆ ಇಲ್ಲಿ ಇದಾಗಲೇ ಸುಮಾರು ಒಂದು 20 ಅನಾಥ ಮಕ್ಕಳು ಏನಿದ್ದಾರೆ ಅವರಿಗೆ ವಿವಾಹವನ್ನು ಕೂಡ ಮಾಡಿಕೊಟ್ಟಿರ್ತೇವೆ. ಹೇಳಿದರೆ ಇದು ಹೆಗ್ಗಳಿಕೆಗೆ ಹೇಳಿದ್ದಲ್ಲ, ವಿಶ್ವ ಹಿಂದೂ ಪರಿಷತ್ ಏನು ಸೇವೆ ಆಲೋಚನೆ ಮಾಡಿದ್ದನ್ನು ಮಾಡಿ ತೋರಿಸ್ತಾ ಇದೆ ಅನ್ನೋದಕ್ಕೆ. ಯಾಕಂದರೆ ಸರ್ಕಾರ ಇವತ್ತು ಘೋಷಣೆ ಮಾಡಬಹುದು, ಅದು ಮಾಡ್ತೇವೆ ಇದು ಮಾಡ್ತೇವೆ, ಆದರೆ ಎಲ್ಲವನ್ನು ಮಾಡ್ತಾರೆ ಅನ್ನತಕ್ಕಂಥ ಭರವಸೆ ಇಲ್ಲ. ಆದರೆ ವಿಶ್ವ ಹಿಂದೂ ಪರಿಷತ್ತಾಗಲಿ ಬಜರಂಗ ದಳ ಯಾವುದೇ ವಿಷಯವನ್ನು ತಗೊಂಡಾಗ ಅದನ್ನು ಮಾಡಿ ತೋರಿಸ್ತದೆ ಎನ್ನುವುದಕ್ಕೆ ಒಂದು ಜ್ವಲಂತ ನಿದರ್ಶನ. ಇವತ್ತು ನಮ್ಮ ಈ ಗೋಶಾಲೆ ಏನಿದೆ, ಈ ಗೋ ಸಂರಕ್ಷಣೆಗೋಸ್ಕರ ನಾವು ಪ್ರಾರಂಭಿಸಿದ ಬಳಿಕ ನಮ್ಮ ಜಿಲ್ಲೆಯ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಿರಂತರವಾಗಿ ಗೋಶಾಲೆಗಳು ನಡೀತಾ ಇದೆ. ಆದರೂ ಕೂಡ ನಾವು ಗೊತ್ತಿದೆ, ಗೋ ಹತ್ಯೆ ನಿಷೇಧ ಕಾನೂನು ಜಾರಿಗೆ ತರಬೇಕು. ಇದರ ಹೋರಾಟವನ್ನು ತೆಗೆದುಕೊಂಡು ಕೂಡ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಅದರ ನಂತರ ಗೋಹತ್ಯೆ ನಿಷೇಧ ಕಾನೂನು ಈಗ ಜಾರಿಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ನಮಗೆ ಗೊತ್ತಿರಬೇಕು, ವಿಶ್ವ ಹಿಂದೂ ಪರಿಷತ್ತಿನ ಬಗ್ಗೆ ಇವತ್ತು ಇಡೀ ಸಮಾಜ ಆಲೋಚನೆಯನ್ನು ಮಾಡ್ತಾ ಇದೆ. ಸರಕಾರದಿಂದ ನಿರೀಕ್ಷೆ ಮಾಡಿದರೆ ಕಷ್ಟ, ವಿಶ್ವ ಹಿಂದೂ ಪರಿಷತ್ತಿಗೆ ಹೆಚ್ಚು ನಾವು ನಿರೀಕ್ಷೆ ಮಾಡಿದಾಗ ಆ ಸ್ಪಂದನವನ್ನು ಕೊಡ್ತದೆ ಅಂತ. ಅದು ಸಾಧ್ಯತೆ ಆದದ್ದು ನಮ್ಮೆಲ್ಲ ಬಂಧುಗಳು ನಾವೇನು ಯೋಜನೆಗಳನ್ನು ಮಾಡ್ತೇವೆ ಅದನ್ನು ಸಾಕಾರಗೊಳಿಸಲಿಕ್ಕೆ ಇಡೀ ಸಮಾಜ ನಿರಂತರವಾಗಿ ನಮ್ಮೊಂದಿಗೆ ಸ್ಪಂದಿಸ್ತಾ ಇದೆ. ಆ ದೃಷ್ಟಿಯಲ್ಲಿ ಗೋವನಿತಾಶ್ರಯ ಟ್ರಸ್ಟಿನ ಈ ವಿನೂತನ ಒಂದು ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದರು ನಮ್ಮ ಟ್ರಸ್ಟಿಗಳು. ಆಲೋಚನೆ ಮಾಡಿ ಎಲ್ಲ ಭಾಗಗಳಿಂದ ಗೋವಿಗೋಸ್ಕರ ಅಲ್ಲಿ ಹೆಂಡಿ ಬರಲಿ, ಅದರ ಜೊತೆಗೆ ಹುಲ್ಲು ಬರಲಿ, ಅದರ ಜೊತೆಗೆ ಬೇರೆ ಸೊತ್ತುಗಳನ್ನು ತಂದು ಇಲ್ಲಿ ಹಾಳು ಮಾಡೋದು ಬೇಡ ಇಡೋದಕ್ಕೋಸ್ಕರ ಕಾಣಿಕೆಯನ್ನು ಸಮರ್ಪಿಸಬೇಕು ಅನ್ನತಕ್ಕಂಥ ಒಂದು ಭಾವನೆಯನ್ನು ಜಾಗೃತಿಗೊಳಿಸಿದರು. ನಮ್ಮ ಇಡೀ ನಗರದ ಎಲ್ಲ ಭಾಗದಿಂದ ಕೂಡ ಆ ಬಂಧುಗಳು ಕೈ ಜೋಡಿಸಿದ್ದಾರೆ. ನಾನು ಹೇಳೋದಿಷ್ಟೇ, ಇವತ್ತು ಅನ್ಯ ಕಾರ್ಯಗಳಿಗೆ ಬೇರೆ ಬೇರೆ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಕೊಡ್ತಾರೆ, ಆದರೆ ಇಂತಹ ಪವಿತ್ರವಾದಂಥ ಕಾರ್ಯಗಳಿಗೆ ನಮ್ಮ ಸಮಾಜದ ಬಂಧುಗಳು ಕೊಡತಕ್ಕಂಥ ಕಾಣಿಕೆ ಕಡಿಮೆ ಇದೆ. ಆದರೆ ಆ ಭಾಗವನ್ನು ಹೆಚ್ಚಿಸಬೇಕು. ನಮ್ಮ ಮಕ್ಕಳಲ್ಲಿ ಗೋವಿನ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಶ್ರದ್ಧೆಯನ್ನು ಮೂಡಿಸಬೇಕಾದರೆ ನಾವು ನಾನು ಹೇಳಿದ್ದು ಇಲ್ಲಿ ಪ್ರತಿ ಭಾನುವಾರ ಕೂಡ ನಮ್ಮ ಬಂಧುಗಳು, ನಮ್ಮಲ್ಲಿ ವಾಹನ ಇರ್ತದೆ, ಎಲ್ಲೆಲ್ಲಿ ನಾವು ಪಾರ್ಕ್ ತಿರುಗುತ್ತೇವೆ, ಅದಕ್ಕಿಂತ ಒಂದು ಆಲೋಚನೆಯನ್ನು ಮಾಡಬೇಕು. ಗೋವಿನ ಸುತ್ತ ಒಂದು ಬಂದರೆ ನಮ್ಮ ಆರೋಗ್ಯಕ್ಕೆ ಕೂಡ ಅಷ್ಟೇ ಅದು ಉಪಯೋಗ. ಯಾಕೆಂದರೆ ನಿಮಗೆ ಗೊತ್ತಿದೆ, ಗೋಮೂತ್ರ, ಗೋಮಯ ಇದರಿಂದ ತಯಾರಿಸಿದಂಥ ಪಂಚಗವ್ಯ ಇದ್ದರೆ ಇದು ಕ್ಯಾನ್ಸರ್ ನಿರೋಧಕ.
ಪಂಚಗವ್ಯವನ್ನು ತಗೊಳ್ಳಿಕ್ಕೆ ಹೇಳ್ತಾರೆ. ಹಾಗೆ ಖಾಲಿ ಗೋಮೂತ್ರವನ್ನು ಸೇವನೆ ಮಾಡುವುದರಿಂದ ನಿರಂತರವಾಗಿ ಕ್ಯಾನ್ಸರನ್ನು ದೂರ ಮಾಡಬಹುದು ಅನ್ನತಕ್ಕಂಥ ಭಾವನೆ ಕೂಡ ಇದೆ. ಹಾಗಾಗಿ ಗೋವಿನ ಹತ್ತಿರ ಇದ್ದರೆ ಶುದ್ಧವಾದಂಥ ಆಮ್ಲಜನಕ ಕೂಡ ನಮಗೆ ಸಿಗ್ತದೆ. ಹಾಗಾಗಿ ಅಂತಹ ಒಂದು ಅವಕಾಶ, ಸದಾವಕಾಶ ನಮ್ಮ ಪರಿಸರದಲ್ಲಿ ಸಿಗ್ತಾ ಇರಬೇಕಾದ್ರೆ ಬಂಧುಗಳೆಲ್ಲರೂ ಕೂಡ ನಾನು ಪ್ರಾರ್ಥನೆ ಇಷ್ಟೇ, ಈ ಗೋಶಾಲೆ ಒಂದು ಟ್ರಸ್ಟ್ ವಿಶ್ವ ಹಿಂದೂ ಪರಿಷತ್ ನಡೆಸಿರ್ಬೋದು, ಆದರೆ ವಿಶ್ವ ಹಿಂದೂ ಪರಿಷತ್ ಇಡೀ ಹಿಂದೂ ಸಮಾಜದ ಒಂದು ಭಾಗ. ಹಾಗಾಗಿ ಸದಾ ತಮ್ಮ ಸೇವೆ ಏನಿದೆ ಆ ಗೋ ಸೇವೆಯ ನಿರಂತರವಾಗಿ, ಯಾಕಂದರೆ ಗೋವಿನ ಕಣ್ಣಿನಿಂದ ನೀರು ಬರಬಾರದಂತೆ, ಗೋವಿಗೆ ಸಂಪೂರ್ಣವಾದಂತಹ ಆಹಾರ ನಿರಂತರವಾಗಿ ದೊರೆಯಬೇಕಂತೆ. ಅದನ್ನು ಒಂದು ಪ್ರಯತ್ನವನ್ನು ನಿರಂತರವಾಗಿ 21ನೇ ವರ್ಷಕ್ಕೆ ಕಾಲಿಡತಕ್ಕಂಥ ಸಂದರ್ಭದಲ್ಲಿ ಈ ಟ್ರಸ್ಟ್ ಮಾಡ್ತಲೇ ಇದೆ. ಅದಕ್ಕೆ ಇಡೀ ಸಮಾಜ ಒಗ್ಗೂಡಿಸಿದಾಗ ನಾವು ಕೂಡ ಅಷ್ಟೇ ಗೋವಿಗೆ ಒಂದು ಸಣ್ಣದಾದಂಥ ಒಂದು ದಾನವನ್ನು ಮಾಡಿದರೂ ಕೂಡ ಅದರ ವಿಶೇಷವಾದಂಥ ಅನುಗ್ರಹ ನಮಗೆ ಸಾಧ್ಯತೆ ಆಗ್ತದೆ. ಯಾಕಂದರೆ ಇದಾಗಲೇ ಉಲ್ಲೇಖ ಮಾಡಿದರು ತಂತ್ರಿಯವರು, 33 ಕೋಟಿ ದೇವತೆಗಳು ಅಧಿವಾಸವಾಗಿರತಕ್ಕಂಥ ಆ ಪುಣ್ಯ ಗೋಮಾತೆಯನ್ನು ಸೇವೆ ಮಾಡಿದರೆ ನಾವು ಸಾಕ್ಷಾತ್ ದೇವರನ್ನೇ ಪೂಜಿಸಿದಾಗೆ. ಹಾಗಾಗಿ ಅಂತಹ ಪವಿತ್ರ ಗೋಮಾತೆಯ ಸಂರಕ್ಷಣೆ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ, ಇದಕ್ಕಾಗಿ ವಿಶೇಷವಾಗಿ ತುಂಬ ದಿನಗಳಿಂದ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ, ಹಾಗೆ ದುರ್ಗಾವಾಹಿನಿ ಇರ್ಬೋದು, ಮಾತೃಶಕ್ತಿ ಇರ್ಬೋದು, ಎಲ್ಲ ಬಂಧುಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುವುದರ ಜೊತೆಗೆ ಈ ಪುಣ್ಯ ಕಾರ್ಯದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಆ ಗೋಮಾತೆಯ ಸಂಪೂರ್ಣ ಅನುಗ್ರಹದೊಂದಿಗೆ ಇಡೀ ವಿಶ್ವಕ್ಕೆ, ವಿಶೇಷವಾಗಿ ನಮ್ಮ ದೇಶದ ಒಂದು ಕಲ್ಪನೆ ಇದೆ, ಅಖಂಡ ಭಾರತ ನಿರ್ಮಾಣ ಆಗಬೇಕು ಅನ್ನೋದು. ಅದಕ್ಕೆ ಪೂರಕವಾಗಿ ನಡಿಬೇಕಾದ್ರೆ ಇಡೀ ಹಿಂದೂ ಸಮಾಜ ಒಗ್ಗೂಡಬೇಕು. ಯಾವುದೇ ಗೋ ವಧೆ ಇಲ್ಲಿ ಆಗಬಾರದು, ಗೋಪೂಜೆ ನಿತ್ಯ ನಡೀಬೇಕು, ನಮ್ಮ ಸಂಸ್ಕೃತಿಯ ಪುನರುತ್ಥಾನ ಆಗಬೇಕು. ಇದಕ್ಕೆಲ್ಲ ಪೂರಕವಾದಂತಹ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಮುಂದಕ್ಕೆ ಅದು ಲಭಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಂದ ವಿರಮಿಸುತ್ತೇನೆ. ಜೈ ಶ್ರೀ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಕಾರ್ಯದರ್ಶಿಯಾದಂಥ ಶ್ರೀಯುತ ಕೃಷ್ಣಮೂರ್ತಿ ಅವರಿಗೆ ಈ ಸಂದರ್ಭ, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಟ್ರಸ್ಟಿನ ಪರವಾಗಿ, ಗಿರೀಶ್ ತಂತ್ರಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಹೌಸ್ ಇವರಿಗೂ ಕೂಡ ಸಂದರ್ಭದಲ್ಲಿ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಓಂ ಶ್ರೀ ಮಠ ಚಿಲಿಂಬಿ ಆಗಮಿಸುತ್ತಿದ್ದಾರೆ. ಸಂದರ್ಭದಲ್ಲಿ ಗೋವಣ್ಯತಾಶ್ರಯ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಇವರೆಲ್ಲರಿಗೂ ಕೂಡ ಸಂದರ್ಭದಲ್ಲಿ ತುಂಬ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಈ ಒಂದು ವೈಜ್ಞಾನಿಕ ಮೆರವಣಿಗೆ ಗೋವಿಗಾಗಿ ವೈಜ್ಞಾನಿಕ ಅರ್ಪಣೆಗೆ ಸಹ ಕೃಷ್ಣಮೂರ್ತಿ ಅವರು, ಗೋಪಾಲ್ ಕುತ್ತಾರ್, ಬಾಕಿ ಅದಿನ ಕಾರ್ಯಕರ್ತರು, ಇಲ್ಲಿ ಬಂದಿರುವ ನಮ್ಮ ಭಕ್ತಾದಿಗಳಾದ ವಿಶ್ವ ಹಿಂದೂ ಪರಿಷತ್ ಹಾಗೂ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು, ಇವತ್ತು ಒಂದು ಒಳ್ಳೆ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇದ್ದೇವೆ. ನಮ್ಮ ಈ ಗೋಶಾಲೆಗೆ ಗೋದಾನಗಳು ಆಗ್ತಾ ಇದ್ದೆ. ತುಂಬ ಗೋಗಳು ಇವತ್ತು ಇದಕ್ಕೆ ಉದ್ಧಾರಣೆ ಮಾಡಲಿಕ್ಕೆ ನಮ್ಮ ಸಮಾಜದ ಎಲ್ಲ ಭಾಗದಿಂದ ಕಾರ್ಯಕರ್ತರು ಹಾಗೂ ಎಲ್ಲರನ್ನು ಇದಕ್ಕೆ ಪ್ರಯತ್ನ ಮಾಡಿದೆ. ಯಾಕೆ ಗೋವಿಗೆ ನಾವು ಇಷ್ಟು ಗೌರವ ಕೊಡಬೇಕಂದ್ರೆ, ನಮ್ಮ ಸಂಸ್ಕೃತಿಯಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ನಾವು ನಮ್ಮ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಇಷ್ಟ ಆದರೆ ನಮಗೆ ಗೌರವ ಕೊಡಬೇಕಾದದ್ದು ಗೋಮಾತಕ್ಕೆ. ಗೋಮಾತೆ ಅಂದರೆ ಅದೊಂದು ಮೃಗ ರೂಪದಲ್ಲಿ ನಾವು ಕಾಣಬಾರದು, ಅದು ಶ್ರೇಷ್ಠವಾದ
ಒಂದು ದೇವರ ರೂಪದಲ್ಲಿ ಇದ್ದದು. ಅದರ ಶರೀರದಲ್ಲಿ ಒಂದೊಂದು ಭಾಗದಲ್ಲಿ 330 ಕೋಟಿ ದೇವತೆಗಳನ್ನು ಆ ಗೋಮಾತೆಯ ಶರೀರದಲ್ಲಿ ಕೂತುಕೊಂಡಿದೆ, ಉಪಸ್ಥಿತಿಯಾಗಿದೆ. ಆಗ ಗೋಮಾತೆಯನ್ನು ನಾವು ಗೋಮಾದ ಪಾದ ಪೂಜೆ ಹಾಗೂ ಗೋಪೂಜೆಯನ್ನು ಮಾಡಿದರೆ ನಾವು ಎಷ್ಟೋ 7 ಜನ್ಮಗಳಲ್ಲಿ ನಮ್ಮ ಹಿರಿಯವರು ನಾವು ಮಾಡಿದ ಪಾಪಗಳಿಗೆ ಪರಿಹಾರ ಸಿಗ್ತದೆ. ಆ ಗೋರಕ್ಷೆ ಮಾಡುವುದು ಅಂದರೆ ತುಂಬ ಶ್ರೇಷ್ಠವಾದ ಕರ್ತವ್ಯ. ಹಿಂದೂ ಧರ್ಮದಲ್ಲಿ ಹುಟ್ಟಿದ ಒಬ್ಬೊಬ್ಬರ ಧರ್ಮವೇ ಅವರ ತಂದೆ ತಾಯಿ ಮತ್ತು ಮಕ್ಕಳ ನೋಡ ಅದೇ ರೀತಿಯಲ್ಲಿ, ಸನಾತನ ಧರ್ಮವನ್ನು ಉಳಿಸಿದ ಅದೇ ರೀತಿಯಲ್ಲಿ ಒಂದೊಂದು ಗೋವುಗಳನ್ನಾದರೆ ನಾವು ಸಂರಕ್ಷಣೆ ಮಾಡಲಿಕ್ಕೆ ನಾವು ಮುಂದೆ ಬರಬೇಕು. ಇನ್ನು ಗೋವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಹಚರ್ಯಗಳ ಸಂದರ್ಭಗಳಲ್ಲಿ ಇಲ್ಲದವರು ಈಗ ಪೇಟೆಗಳಲ್ಲಿ ಫ್ಲ್ಯಾಟ್ಗಳಲ್ಲಿ ನಿಲ್ಲುವವರೆಗಿದ್ದರೆ ಅವರಿಗೆ ಅಲ್ಲಿ ಗೋವುಗಳನ್ನು ನೋಡಲಿಕ್ಕಾಗಲ್ಲ. ಅಂದವರು ನಮ್ಮ ವಿಶ್ವ ಹಿಂದೂ ಪರಿಷತ್ತು ನಡೆಸುವ ಇಂಥ ಗೋಶಾಲೆಗಳಿಗೆ ಒಂದು ಗೋವನ್ನು ದಾನ ಮಾಡಿ ಆ ಗೋವಿಗೆ ಬೇಕಾದರೆ ಖರ್ಚು ನಿಮ್ಮ ಬಗೆಯಾಗಿ ತಿಂಗಳೇ ಕಳಿಸಿದ್ರೆ ಒಂದು ಗೋವನ್ನು ಸಂರಕ್ಷಣೆ ಮಾಡೋ ರೀತಿಯಲ್ಲಿ ನಿಮಗೆ ಒಂದು ಗೋವು ಸಂರಕ್ಷಣಾ ಫಲವನ್ನು ಸಿಗ್ತದೆ. ಅದಕ್ಕೆ ಈ ಗೋಶಾಲೆಗೆ ನಿಮ್ಮೆಲ್ಲರೂ ನಿಮ್ಮಿಂದ ಆಗೊಂದ ರೀತಿಯಲ್ಲಿಯನ್ನು ಅದಕ್ಕೆ ಅಭಿವೃದ್ಧಿಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಜನ್ಮದಲ್ಲಿ ಇದ್ದ ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೆ ಗೋಪೂಜೆಗೆ ಮಾಡಲಿಕ್ಕಿದ್ದವರು ಮನೆಗಳಲ್ಲಿ ಗೋವನ್ನು ಇಟ್ಕೊಂಡು ಮಾಡಬೇಕು. ಮನೆಗಳಲ್ಲಿ ಗೋವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದವರು ಇಂಥ ಗೋಶಾಲೆಗಳಲ್ಲಿ ಈಗ ಒಬ್ಬರಿಗೆ ಆಗಿಲ್ಲ 10 ಜನಗಳು ಸೇರಿ ಆದರೆ ಒಂದು ಗೋವನ್ನು ದಾನ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಊರಲ್ಲಿ ನಡ್ಕೊಂಡು ಹೋಗೋ ತುಂಬ ಗೋವುಗಳು ಕಾಣ್ತದೆ, ಯಾರನ್ನು ಶ್ರದ್ಧೆ ಕೊಡದೆ ಬಿಡೋ ಗೋವುಗಳು. ಅಂಥ ಗೋವುಗಳನ್ನು ನಾವು ನಮ್ಮ ವಾಲಂಟಿಯರ್ಸ್ ನಮ್ಮ ಕಾರ್ಯಕರ್ತರಲ್ಲಿ ನೋಡಿದರೆ ಅದನ್ನು ಹಿಡ್ಕೊಂಡು ಇದಕ್ಕೆ ರಕ್ಷೆ ಕೊಡಬೇಕು. ನಮ್ಮ ತಂದೆ ತಾಯಿಯನ್ನು ನಾವು ದಾರಿಯಲ್ಲಿ ಸುಮ್ಮನೆ ನಡ್ಕೊಂಡು ಹೋಗಲಿಕ್ಕೆ ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಧರ್ಮದ ಹಿಂದೂ ಧರ್ಮದ ಮಾತೃಸ್ಥಾನದಲ್ಲಿ ಕೂತುಕೊಳ್ಳುವ ಗೋವುಗಳನ್ನು ನಾವು ದಾರಿಯಲ್ಲಿ ಅನಾಥರಾಗಿ ಹೋಗಲಿಕ್ಕೆ ಬಿಡಬಾರದು. ಅದನ್ನು ರಕ್ಷೆ ಕೊಡುವ ಧರ್ಮವೇ ಹಿಂದೂ ಧರ್ಮ. ಆ ಹಿಂದೂ ಧರ್ಮಕ್ಕೆ ನಾವೆಲ್ಲರೂ ಮುಂದೆ ಬರಬೇಕು. ಅದನ್ನು ಯಾರಾದರೆ ಅದಕ್ಕೆ ಹತ್ಯೆ ಮಾಡಲಿಕ್ಕೆ ಅದನ್ನು ಬೇರೆ ರೀತಿಯಲ್ಲಿ ಮಾಡಲಿಕ್ಕಿದ್ರೆ ಅದಕ್ಕೆ ನಾವೆಲ್ಲ ಸೇರಿಕೊಂಡು ಒಗ್ಗಟ್ಟಲ್ಲಿ ಇದ್ದುಕೊಂಡು ಹಿಂದೂ ಸಮಾಜ ಒಟ್ಟಿಗೆ ನಿಂತುಕೊಂಡು ಅದಕ್ಕೆ ನಾವು ರಕ್ಷಣೆ ಕೊಡಬೇಕು. ನಾನು ಅನುಷ್ಠಾನ ಮಾಡೋ ಆ ದೇವಿಯ ಶಕ್ತಿಯನ್ನು ನಿಮಗೆಲ್ಲರಿಗೂ ಸಿಕ್ಕಲಿ. ನೀವೆಲ್ಲರನ್ನು ಹಿಂದೂ ಧರ್ಮದ ರಕ್ಷಕರಾಗಿ ಹಿಂದೂ ಧರ್ಮವನ್ನು ರಕ್ಷೆ ಮಾಡಲಿಕ್ಕೆ ಒಂದೊಂದು ಗೋವುಗಳನ್ನು ರಕ್ಷೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿಕೊಂಡು ನನ್ನ ಮಾತುಗಳು ಸೇವೆ. ಧನ್ಯವಾದ. Swami
ಪುರಾಲದ ಉಳ್ಳಾದಿ ಮಾಯೆ